ಮರುಗುತ್ತ ಸುಮನದ ಮೆರವಿಯ ಒಡಗೂಡು ಪುರುಹುದ ತೊಳಲಿದ ವನದಿ ನಮ್ಮ ಎಣಿಕೆಯಂತೆ ಯಾವುದೂ ಆಗುವುದಿಲ್ಲ ಎಂಬುದು ಈಗ ನನಗೆ ಅರ್ಥವಾಗಿ ಹೋಯಿತು. ದಾನವರಾಗಿ ಮರೆಯುತ್ತಿರುವಂತಹ ಶುಂಭಾನಿಶುಂಭರು ಅವರನ್ನು ಕೊಂದು ಕಳೆದೇನು ಎಂಬ ಧೈರ್ಯದಿಂದ ಐರಾವತವನ್ನು ಏರಿದ್ದು ಹೌದು, ಹಾಗೆ ಹಾರಿ ಓಡಿದ್ದೂ ಹೌದು. ನಾನು ನನ್ನೊಟ್ಟಿಗೆ ಎಲ್ಲಿದ್ದಾರೆ ದೇವತೆಗಳು ಅಂತ ನಾನು ಈಗ ತಿರುಗಿ ನೋಡುತ್ತಾ ಇರುವುದು. ಅವರನ್ನೆಲ್ಲ ಒಟ್ಟಿಗೆ ಬನ್ನಿ ಅಂತ ಕರೆದಿದ್ದೇನೆ. ಕರೆದ್ರೆ ಸಾಕು, ಯಾಕೆ ಕರೆದದ್ದು ಅಂತ ಯೋಚನೆ ಬರಬೇಕೋ ಬೇಡ. ಓಡುವುದಕ್ಕಂತೂ ಇನ್ನಿಲ್ಲ ನಾನು. ಯಾಕೆ ಇನ್ನು ಓಡಿದ್ರೆ ಅವರ ಕಣ್ಣಿಗೆ ಬೀಳುವುದು. ನಾನು ಪೆಟ್ಟು ತಿನ್ನಬಾರದು. ಏನು ಮಾಡೋಣ? ಪಕ್ಕನೆ ನೆನಪಿಗೆ ಬಂತು. ಅಂದು ತಾಯಿ ಹೇಳಿದಂತಹ ಮಾತು. ಮಹಿಷ ಮರ್ದಿನಿಯಾಗಿ ನಿಂತಹ ಹೊತ್ತಿಗೆ ತುಹಿನಗಿರಿಗೆ ಓಡಿ ಬನ್ನಿ ಮಕ್ಕಳೇ, ಕಷ್ಟ ಬಂದಾಗ ನನ್ನನ್ನು ಪ್ರಾರ್ಥನೆ ಮಾಡಿ ಹೋಗೊಟ್ಟು ಒಲಿದು ನಿಮಗೆ ಪ್ರತ್ಯಕ್ಷಳಾಗಿ ಕಷ್ಟವನ್ನೆಲ್ಲ ಹೋಗಲಾಡಿಸಿಕೊಡ್ತೇನೆ ಅಂತ ಹೇಳಿದವಳು ಮಹಾಮಾತೆ. ಆದ್ದರಿಂದ ಅದೇ ಸರಿಯಾದ ಕೆಲಸ. ಅವಳನ್ನೇ ಪ್ರಾರ್ಥಿಸಿಕೊಳ್ತೇನೆ. ಅಮ್ಮ ಚರುವಾಣಿ ಮಗೇಶ್ವರಿ ಪಾಲಿಸುತ್ತ ಬಗೆ ಭವಾನಿ ನಂಬಿನ ಸರ್ವಮಂಗಲೇ, ಒಲಿದು ಬಾ ತಾಯಿ, ಒಲಿದು ಬಾ. ಜಯ 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 ಜಯ. ಈ ಹಿಂದೆ ಹೊರಬಲದಿಂದ ಪ್ರಮತ್ತನಾದಂತಹ ಮಹಿಷಾಕ್ಯನು ದೇವಭೂಮಿಯನ್ನು ಆಕ್ರಮಿಸಿ ಸ್ವರ್ಗವನ್ನು ಸೂರೆಗೊಂಡಂತಹ ಕಾಲಕ್ಕೆ ನಿಮ್ಮೆಲ್ಲರ ಭಕ್ತಿಭಾವಕ್ಕಾಗಿ ಒಲಿದು ಬಂದಂತಹ ನಾನು ಕಳವರ್ಧನವನ್ನು ಗೈದು ಅವನನ್ನು ಕಾಲನಾಲಯ ಕಟ್ಟುವುದರ ಮೂಲಕವಾಗಿ ದೇವಭೂಮಿಯನ್ನು ನಿಮಗೆ ಸುಸ್ಥಿರಗೊಳಿಸಿದವ. ಮತ್ತೊಮ್ಮೆ ದೀನವದನನಾಗಿ ಹಿಮವತ್ ಪರ್ವತದ ಪ್ರಾಂತ್ಯದಲ್ಲೇ ಬಂದು ಶ್ರದ್ಧಾಭಕ್ತಿಗಳಿಂದಲೇ ನನ್ನನ್ನೇ ಆರಾಧಿಸತೊಡಗಿದೆಯಲ್ಲ, ಒಲಿದು ಕಾಣಿಸಿಕೊಂಡಿದ್ದೇನೆ. ಏನು ಬಂತು, ಏನು ಕಷ್ಟ ಬಂತಪ್ಪ ಅಮ್ಮ. ಹೌದು ತಾಯಿ. ಅನುಬರದಲ್ಲಿ ಸುರರನು ಸೋಲಿಸುತ್ತ ಅನುಬರದಲ್ಲಿ ಸುರರನು ಸೋಲಿಸುತ್ತ ನಾಗವನ್ನು ಪಾಲಿಸುವ ಖಳನು ಜನನೀ ಜಗಜ್ಜನನಿ. ಇಂದ್ರ, ನನ್ನ ಕಣ್ಣೀರ ಕಥೆಯನ್ನು ಏನು ಅಂತ ಹೇಳಲಮ್ಮ ನಿನ್ನ ಬಳಿಯಲ್ಲಿ. ನಡೆದುದನ್ನು ಹೇಳದೆ ನಿರ್ವಾಹವಿಲ್ಲದಾಗಿ ಹೋಗಿದೆ ನನ್ನ ಪಾಲಿಗೆ. ಏನಾಯಿತು? ಹಿಂದಕ್ಕಾದರೆ ಮಹೇಶನಿಂದಲಾಗಿ ಕಷ್ಟಪಟ್ಟಂತಹ ನಮ್ಮನ್ನು ಹೊರೆದವಳು ನೀನೇ ತಾಯಿ. ಸರಿ, ಆದರೆ ಅವನಿಗಿಂತ ಇಮ್ಮಡಿ ಬಲಾನ್ವಿತರಾಗಿ ಮರೆಯುತ್ತಿರುವವರು ಧನುದೇವಿಯ ಮಕ್ಕಳು ಶುಂಭಾನಿಶುಂಭರು. ಅನೇಕ ಮಂದಿ ರಾಕ್ಷಸ ಬಳಗವನ್ನು ಸೇರಿಕೊಂಡು ವರಬಲಾನ್ವಿತರಾಗಿ ಮಿಕ್ಕಿ
ಮೇಲು ಲೋಕವಾದ ಸ್ವರ್ಗಕ್ಕೆ ಧಕ್ಕೆಯನ್ನಿಟ್ಟಿದ. ಹ್ಮ್ ಅಷ್ಟೇ ಅಲ್ಲ, ಅವನು ಬಂದವನೇ ನಮ್ಮನ್ನೆಲ್ಲ ಹೊಡೆದು ಓಡಿಸಿದನಮ್ಮ. ಈಗ ಧರ್ಮಧೇನುವಿನ ಕಾಲು ಮುರಿದು ಬಾಯಿ ಬಿಟ್ಟು ಅಳುತ್ತಾ ಇದೆ. ಹೋ ನಾವೆಲ್ಲ ಗೋಳಿಡುತ್ತಾ ಇದ್ದೇವೆ. ನಮಗೆಲ್ಲ ಉಳಿಗಾಲವಿಲ್ಲ ತಾಯಿ. ರಾಕ್ಷಸರ ಅಟ್ಟುಳಿ ಹೆಚ್ಚಾಗಿದೆ. ಸ್ವರ್ಗಲೋಕವನ್ನು ಮತ್ತೆ ನನ್ನ ಪಾಲಿಗೆ ಒದಗಿಸಿಕೊಡಬೇಕು ಅಂತ ಪ್ರಾರ್ಥನೆ ತಾಯಿ. ಇಂದ್ರ ಕರುಣಿಸುವ ಭಯ ನುಡಿದಳು, ಕರುಣಿದುದಲ ಭಯವನ್ನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು, ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು, ಮರೆಸಿ ನಿಜವನು. ತುಗಿನಗಿರಿಯೊಳಗಿರುತ್ತ ನೋಡುವುದಿಲ್ಲ ಲೀಲೆಯ ಹರುಷದೊಳಗಿಂದೆನುತ ತ್ರಿದಶರಿಂಗರು ಕರುಣಿಸುತ್ತಲ ಭಯವನ್ನು ನುಡಿದಳು. ದೇವೇಂದ್ರ, ಜನನಿ, ದೇವಭೂಮಿಯ ಅಧಿಕಾರವು ನಿನ್ನಿಂದ ದೂರವಾಯಿತು ಎನ್ನುವುದಕ್ಕಾಗಿ ನನಗೆ ಖೇದವಲ್ಲ. ನಿನ್ನಿಂದಲೇ ನಿರ್ವಹಿಸಲ್ಪಡಬೇಕಾದಂತ ಲೋಕದ ಸದ್ವಿಚಾರಗಳಿಗೆಲ್ಲ ನಷ್ಟ ಉಂಟಾಗ್ತದೆ. ಹೌದಮ್ಮ. ಪರಿಣಾಮದಿಂದಲೇ ಒದಗಿಸಿಕೊಟ್ಟಂತ ಅಧಿಕಾರದ ನಿರ್ವಹಣೆಗೆ ಕಷ್ಟ ಸಾಧ್ಯವಾಗಿದೆ ಎನ್ನುವಂತಹ ನಿನ್ನಳಲನ್ನು ನೀನು ವಿಸ್ತರಿಸುವುದಕ್ಕೆ ತೊಡಗಿದ್ದು. ನಿಜ ತಾಯಿ. ಹೆದರಬೇಕಾಗಿಲ್ಲ. ನೀನು ಹ, ಕಿರಿದು ಸಮಯದೊಳಗೆ ದೈತ್ಯ ಸಂತತಿಯನ್ನೆಲ್ಲ ತರಿದು ಹ, ದೇವಭೂಮಿಯನ್ನು ನಿನಗೆ ನಾವು ಸುಸ್ಥಿರಗೊಳಿಸ್ತೇನೆ. ಹ. ನೀನು ನಿರ್ಭಯನಾಗಯ್ಯ, ನಿರ್ಭಯನಾಗು. ಅಮ್ಮ, ಓ ಹಗ್ಗ ಕಂಡ್ರು ಹಾವೆಂಬ ಭ್ರಮೆಗೆ ಒಳಗಾಗಿದ್ದೇನೆ ನಾನೀಗ. ಆದ್ದರಿಂದ ಆ ರಾಕ್ಷಸರ ಬಾಧೆಯನ್ನು ತಪ್ಪಿಸಿಕೊಂಡು ಹೇಗೆ ಉಳಿಯಲಮ್ಮ ನಾನು? ಕನ್ನಡೆಯಲ್ಲಿ ಸಂಚರಿಸುವುದಕ್ಕೂ ಬೆಳೆದೆ ನಿಮ್ಮನ್ನು ಬಾಧಿಸುತ್ತಿರುವಂತವನು ಶುಂಭಾಸುರ. ಹೌದು. ಹಾಗಿರುವಾಗಲೇ ಭಯಗೊಂಡಂತ ನಿನಗೆ ಇರುವಿಕೆಯಾಗಿ ಒಂದು ತಾಣ ಉಂಟು. ಬೇಕು. ನೀವೆಲ್ಲ ಮೈ ಮೆರೆಸಿಕೊಂಡು ಹ, ತುಹಿನಾತಿಯಲ್ಲೇ ಸಂಚರಿಸುತ್ತ ಹ, ಮುಂದೆ ನಾನು ನಡೆಸಬಹುದಾದಂತಹ ಕಳಸಂಹಾರ ಎನ್ನುವಂತಹ ಕ್ರಿಯೆಯನ್ನು ಹ. ಕಣ್ತುಂಬ ನೋಡುವಿರಂತೆ, ಸಂತೋಷ ಪಡುವಿರಂತೆ ಹೋಗಿದ್ದುಕೊಂಡು. ಅಮ್ಮ, ಅಪ್ಪಣೆ. ತುಹಿನಗಿರಿಯಲ್ಲೇ ಇದ್ದುಕೊಂಡು ದೇವಿ ಮಹಾತ್ಮೆಯನ್ನು ಕಣ್ತುಂಬ ಕಾಣುತ್ತೇವೆ. ಒಳ್ಳೆ. ಜಯ 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 ಜಯ. ಸುವಸುವರದರಿಂಗೆ ಧೈರ್ಯ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಅಳುವ ಸುಮನಸರಿಂಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೆ ಇದುತ ಗೆಲುವಣ ಸಾಧ್ಯವೆಂದಿರುದಾಗ ಖಳರ ಬಳಿಗೆ ಇದುತ ಗೆಲುವಣ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ಮೂಗದ ಬಲೆಗೆ ಸಿಲುಕಿಸಿದನು ಜರೆಲ್ಲರ. ಮೂಗದ ಬಲೆಗೆ ಸಿಲುಕಿಸಿದನು ಜರೆಲ್ಲರ. ಕೊಲ್ಲುವ ಕಾರ್ಯವು ಸುಲಭವೆನು ತಳಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಕಮ್ಮಗೆ ಆ ಆ
ವೃಂದವ ಮೋಹಿಸಿದರಿಗೆ ಆಂ. ದೈತ್ಯ ವೃಂದವ ಮೋಹಿಸಿದರಿಗೆ ಸುಂದರಂಗವ ತಳೆದೌದು ಕೌಶಿಕೆಯಾಗಿ ಸಾಕಿ ಸುಂದರಂಗವ ತಳೆದೌದು ಕೌಶಿಕೆಯಾಗಿ ನಿಲ್ದಳು ಮಿರಿದ ಕದಂಬವನ ದೊಡ್ಡದು ಎಂದು ಯೋಚಿಸಿ ಮಗಮಾಯಿಗೆ ಲೋಕಹಿತವನ್ನೇ ಸಾಧಿಸಬಹುದಾದಂತಹ ಹೊಣೆಯನ್ನು ಹೊತ್ತಂತಹ ಸಕಲ ದೇವತೆಗಳು ಕಪಾಲದ ಮೇಲೆ ಕಣ್ಣೀರ ಧಾರೆಯನ್ನು ಸುರಿಸುತ್ತಾ ತಮಗದೈದಂತಹ ಕಷ್ಟ ಪರಂಪರೆಯನ್ನೆಲ್ಲ ಅರುಹಿದ್ದಾಗಿದೆ. ಅಳುವ ಸುಮನಸರಿಗೆ ಅಭಯವನ್ನು ಇತ್ತ ಬಳಿಕ ಅಭಯ ವಚನವನ್ನು ನಡೆಸಿಕೊಡುವಂತಹ ನೆಲೆಯಲ್ಲಿ ಏನು ಮಾಡೋಣ ಎನ್ನುವ ಹಾಗೆ ನಾನು ಯೋಚಿಸಬೇಕಾಗಿ ಬಂತು. ಕಳರಿರುವ ತಾಣತ್ತವೇ ನಾನು ಸಾಗಿ ಅವರೆಲ್ಲರನ್ನು ಸಂಹರಿಸೋಣವೇ ಸುಲಭ ಸಾಧ್ಯವಲ್ಲ ಎನ್ನುವುದು ನಿರ್ಣಯ ಬ್ರಹ್ಮನ ವರಬಲವರಿಗುಂಟು. ಅದ್ಭುತವಾದಂತಹ ದೈತ್ಯಶಕ್ತಿಯ ಬೆಂಬಲ ಉಂಟು. ಸ್ವಕ್ಷೇತ್ರ ಬೇರೆ, ಈ ರೀತಿಯಲ್ಲಾಗ ಕೂಡದು. ಅದರ ಬದಲಾಗಿ ಅವರನ್ನೇ ನಾನಿರುವ ತಾನತ್ತ ಕರ್ಷಿಸಿ ಮೋಹದ ಬಲೆಯೊಳಗೆ ಸಿಲುಕಿಸುವ ಮೂಲಕವಾಗಿ ಕಳವರ್ಧನವನ್ನು ಮಾಡುವುದು ಸರಿ ಎನ್ನುವ ಹಾಗೆ ಯೋಚನೆಯನ್ನೇ ಮಾಡಿಕೊಂಡರು ಎಂದು ಯೋಚಿಸಿ, ಹಾಗಾದರೆ ಹೇಗೆ? ಸುಲಭ ಸಾಧ್ಯವಲ್ಲ ಎನ್ನುವಾಗಲೇ ಅವರಲ್ಲಿರುವಂತಹ ವಿಶೇಷಣಗಳೇನು ಎನ್ನುವುದನ್ನು ಮನಗಾಣುವುದು ಒಂದು, ಅವರ ದುರ್ಬಲತೆ ಏನು ಎನ್ನುವುದನ್ನು ತಿಳಿದು ದೌರ್ಬಲ್ಯವನ್ನೇ ಆಧಾರವನ್ನಾಗಿಸಿಕೊಂಡು ಕಳರನ್ನು ವಿಫಲಗೊಳಿಸಬೇಕು, ಕ್ಷೀಣಗೊಳಿಸಬೇಕು ಎನ್ನುವ ನಿರ್ಧಾರಕ್ಕೆ ನಾನು ಯಾವ ಕ್ಷಣಕ್ಕೆ ಬಂದೇನೋ ಸಂದರ್ಭದಲ್ಲೇ ಚಿತ್ರಣವೂ ರೂಪಕ್ಕೆ ಬಂದುದಾಯಿತು. ಹಿಮಗಿರಿಯ ತಾಣದಲ್ಲೇ ಸಂಚರಿಸುತ್ತಿರುವಂತಹ ಗೌರಿದೇವಿಯು ಮಜ್ಜನಕ್ಕೆ ಇರುವ ಕಾಲಕ್ಕೆ ದೇವೇಂದ್ರಾದಿಗಳು ಸಂಸ್ತುತಿಯ ಕಾರಣವಾಗಿ ಗೌರಿ ದೇಹಾಂತರ್ಗತಳಾಗಿದ್ದಂತಹ ನಾನು ಅವಳ ಹೃತ್ಕೋಶವನ್ನು ಸೀಳಿ ಹೊರಬಂದು ಎನ್ನುವುದರಿಂದಲೇ ಕೌಶಿಕಿ ಎನ್ನುವ ಹೆಸರು ಸರಿ ನನಗೆ ಎಂಬ ತೀರ್ಮಾನವನ್ನು ಮಾಡಿಕೊಂಡರೆ ಕಾಣಿಸಿಕೊಳ್ಳುವಾಗಿದ್ದ ವರ್ಣ ಸಾಕಾಗುವುದಿಲ್ಲ, ಆ ಸೌಂದರ್ಯವೂ ಸಾಲದು. ಕಳರಷ್ಟು ಮಂದಿಯನ್ನು ಮೋಹದ ಬಲೆಯೊಳಗೆ ಸಿಲುಕಿಸಬೇಕು ಅಂತಾದರೆ ಅವರನ್ನು ಕರ್ಷಣೆಗೊಳಿಸಬಹುದಾದಂಥ ಸೌಂದರ್ಯವನ್ನು ನಾನು ಒಳಪಡಿಸಲೇಬೇಕಾಗ್ತದೆ. ಆದ್ದರಿಂದಲೇ ಲೋಕವನ್ನೇ ಕರ್ಷಿಸಬಹುದಾದಂತಹ ಸೌಂದರ್ಯವನ್ನು ಮೈಗೂಡಿಸಿಕೊಂಡು ಕೌಶಿಕಿ ನಾಮಕಳಾಗಿಯೇ ಇಲ್ಲಿದ್ದು ವ್ಯವಹರಿಸೋಣ ಎನ್ನುವ ಹಾಗೆ ಯೋಚನೆ ಮಾಡಿದರೆ ಸಾಕಾದೀತೆ. ಇಷ್ಟು ಮತ್ತೆ ಸಾಲದು ನಾನಿಲ್ಲಿದ್ದೇನೆ ಎನ್ನುವ ಇರವು ಕಳರಿಗೆ ಅರ್ಥವಾಗಬೇಕು ಅಂತಾದ್ರೆ ನನ್ನ ಪ್ರಭೆ ಇಷ್ಟಕ್ಕೇನಿಲ್ಲ ಕೂಡದು, ಮತ್ತೆ ಇದಕ್ಕಂತಲೂ ಆಧಿಕ್ಯವಾಗಿಯೇ ತಾನಿರಬೇಕು. ಹೇಗಾದೀತು ಅಂತ ಯೋಚಿಸಿದರೆ ದಿನಕರ ಕೋಟಿ ತೇಜದಲ್ಲಿ
ಜರ ವಂಚಿಪೆ ಎನ್ನುತ್ತದೆ ಒಹಿಲದಿ 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 ಸಾಕಾಗದು. ನೋಡಿದ ಕ್ಷಣವೇ ದಿಗ್ಭ್ರಮೆಗೆ ಒಳಗಾಗಬಹುದಾದಂತಹ ವಿಶೇಷವಾದಂತಹ ಪ್ರಭೆ ನನ್ನ ದೇಹದಿಂದ ಹೊರಹೊಮ್ಮಲ್ಪಡಬೇಕು ಎನ್ನುವಂತಹ ಉದ್ದೇಶವುಳ್ಳವಳಾಗಿ ಇರುವಂತಹ ದೇಹ ಸೌಂದರ್ಯದಲ್ಲಿ ದಿನಕರ ಕೋಟಿ ಪ್ರಭೆಯನ್ನು ತುಂಬಿಕೊಂಡು ಅದನ್ನೇ ಪರಿಸರದಲ್ಲಿ ಪಸರಿಸುವಂತಹ ನಿರ್ಣಯವನ್ನು ಕೈಗೊಂಡುದು ಕೇವಲ ಧೈತ್ರಿಯಪ್ಪಂತಹ ಭವ್ಯವಾದಂತಹ ಪ್ರಭೆಯಲ್ಲ, ದಿವಿಗೊಪ್ಪುವಂತಹ ದಿವ್ಯ ಪ್ರಭಾನ್ವಿತಳಾಗಿ ಮುಂದುವರಿಯಬೇಕು. ಸಾಕಾದೀತೆ ಅಂತ ಯೋಚಿಸುವುದು. ಎಲ್ಲಿಯೋ ಶೋಣಿತ, ಮತ್ತೆಲ್ಲಿಯೋ ಕದಂಬವನ, ಇಲ್ಲಿಗಾದರೂ ಆ ಕಳರು ಹೇಗೆ ಬರಬೇಕು? ಏನಾದರೊಂದು ಕಾರಣದಿಂದಾಗಿ ಸಂಚರಿಸುತ್ತಾ ಬಂದಂತಹ ಅವರು ನನ್ನತ್ತ ಗಮನವುಳ್ಳವರಾಗಬೇಕು ಅಂತಾದರೆ ಅವರನ್ನು ಇತ್ತ ಸೆಳೆಯುವುದಕ್ಕೆ ಮಾಧ್ಯಮ ಒಂದು ಬೇಕಾಗ್ತದೆ. ಅದಕ್ಕಾಗಿ ನಿರ್ಣಯಿಸಿದ್ದೇನೆ. ಸುಶ್ರಾವ್ಯವಾಗಿ ಸಂಗೀತವನ್ನು ನಾನು ಪಸರಿಸಿದೆ ಅಂತಾದರೆ ಅಥವಾ ಅದನ್ನು ವಿಸ್ತರಿಸಿದೆ ಅಂತಾದರೆ ಯಾವನು ಸೋತು ಹೋಗುವುದಿಲ್ಲ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಂಬಿ ಇಂದ್ರಿಯಾನುಭವಕ್ಕಿರುವಂಥ ಇದು ದ್ವಾರಗಳಿಂದ ಎಲ್ಲವನ್ನು ಅನುಭವಿಸುವುದಕ್ಕೆ ಆತುರನಾಗಿ ಆಶಾಜೀವನಾಗಿರುವಂತಹ ಜೀವಜ ಖಂಡಿತವಾಗಿ ಇದಕ್ಕೆ ವಶನಾಗದೆ ಹೋಗಲಾರ. ಸಂಗೀತದ ಸುನಾದವನ್ನು ಕೇಳಿಕೊಂಡ್ರೆ ಕಿವಿಗದು ಇಂಪಾಗ್ತದೆ, ಮನಸ್ಸಲ್ಲಿ ಆಶೆಯನ್ನು ಉತ್ಪತ್ತಿಗೊಳಿಸ್ತದೆ. ಅದನ್ನು ಪಡೆಯುವುದಕ್ಕಾಗಿ ಬುದ್ಧಿಯು ನಿರ್ಣಯಕ್ಕೆ ಬರುತ್ತದೆ. ಆ ರೀತಿಯಾಗಿ ಅವರು ಇಂದ್ರಿಯ ವಶಿಗಳಾಗಿ ಬಂದಾಗ ತನ್ಮೂಲಕವಾಗಿ ನಾನೆಸೆದ ಮಾಯಾಬಲಿಯೊಳಗೆ ಅವರನ್ನು ಸಿಲುಕಿಸಿ ಒಬ್ಬೊಬ್ಬರನ್ನು ಸಂಹರಿಸಿ ಇಂದ್ರನಿಗಿತ್ತ ಅಭಯ ಮಾತ್ರವಲ್ಲದೆ ಲೋಕದ ಮಂದಿಗಳಿಗೆ ಕೂಡ ಪರಮಶಾಂತಿಯನ್ನು ಒದಗಿಸುವುದಕ್ಕೆ ಸಾಧ್ಯವಾಗ್ತದೆ ಎನ್ನುವಂತಹ ನಿರ್ಣಯಕ್ಕೆ ನಾನು ಬಂದುದಾಯಿತು. ಇರುವುದಕ್ಕೊಂದು ತಾಣಬೇಕು ಎಲ್ಲಿ, ಹೀಗೊಂದು ನಿರ್ಣಯವನ್ನು ನಾನು ಮಾಡಿದೆ ಎನ್ನುವುದನ್ನು ತಿಳಿದಂತಹ ದೇವತೆಗಳು ಬಹುಶಃ ಲೋಕರಕ್ಷಕೆ ಅಂತ ತಾಯಿಗಿರಲಿ ಎನ್ನುವಂತಹ ಭಾವವನ್ನಂತರೂ ಹರಿಯದು. ಅಂಬರದ ಕಡೆಯಿಂದ ಕುಂಬಿನಿಗೆ ವಿಶಿಷ್ಟವಾದಂತಹ ಕನಕದ ಉಯ್ಯಲೆಯೊಂದು ತಾನಾಗಿ ಕೆಳಗಿಳಿದು ಹೊರಗಿದೆ. ಕನಕದ ಉಯ್ಯಲೆ ಮೆರೆಯುತ್ತದೆ ಅಂತಾದರೆ ಆ ಉಯ್ಯಲೆಯನ್ನು ಏರಿಕೊಂಡು ಲೀಲಾಜಾಲವಾಗಿ ಉಯ್ಯಾಲೆಯನ್ನಾಡುತ್ತಾ ಗಾಯನ ಕಲೆಯನ್ನು ವಿಸ್ತರಿಸುತ್ತಾ ಇಲ್ಲೇ ಇರೋಣ ಎನ್ನುವ ನಿರ್ಣಯಕ್ಕೆ ನಾನು ಬಂದುದಾಗಿದೆ. ಸರ್ವ ಸಿದ್ಧತೆಯಾದರೆ ಅರೆಕ್ಷಣ ತಡ ಮಾಡದೆ ನಾನು ಉಯ್ಯಲೆಯನ್ನು ಏರಿಕೊಡ್ತೇನೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.